ಯಾವ ರೀತಿ ನಿನಗೆ ಆಶೆ ಇದೆ ಹೇಳು, ಆಶೀರ್ವಾದ ಮಾಡ್ತೀನಿ ಅಂತಂದಾಗ ಆ ಗುಲಾಬಿ ಪರಮಾತ್ಮನಿಗೆ ಕೇಳ್ತದೆ, ನೋಡು ನೀನು ನನ್ನ ಮಾತು ಒಂದು ವೇಳೆ ನಡೆಸ್ಕೊಡೋದೇ ಆದ್ರೆ ಒಂದು ಮಾತು ಕೇಳ್ತೀನಿ, ಅದು ನಡೆಸ್ಕೊಡು ಅಂತ ತಿಳ್ಕೊಂಡು ಕೇಳಿದಾಗ ಅದು ಏನು ಅಂತ ಕೇಳಿದಾಗ, ನನಗೆ ಯಾವ ದೇವರ ತಲೆ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತಿಲ್ಲ, ನನಗೆ ಯಾವ ಮಹಾತ್ಮರ ಪಾದದ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತಿಲ್ಲ, ನನಗೆ ಯಾವ ರಾಜಕಾರಣಿಗಳ ಕೊರಳಲ್ಲಿ ಹೂವಿನ ಮಾಲೆಯಾಗಿ ಶೃಂಗಾರಗೊಳ್ಬೇಕಂತಿಲ್ಲ, ನನಗೆ ಹೆಂಗ ಶೃಂಗಾರಗೊಳ್ಬೇಕಂತ ಇಚ್ಛೆ ಇದೆ ಅಂತ ಕೇಳಿದ್ರೆ ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ ಈ ಎದೆಯನ್ನ ಕೊಟ್ಟು ಯಾರು ಪ್ರಾಣ ತ್ಯಾಗ ಮಾಡಿರ್ತಾರೆ ಅವರ ಎದೆ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತೇನೆ ಅನ್ನುವಂಥ ಮಾತನ್ನ ಆ ಗುಲಾಬಿ ಹೇಳ್ತದೆ. ಆ ಗುಲಾಬಿಗೆ ದೇಶದ ಅಭಿಮಾನ ಇದೆ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರು ಎದೆ ಮೇಲೆ ಕುಂತು ಶೃಂಗಾರಗೊಳ್ಬೇಕಂತೇನೆ ಅನ್ನುವಂಥ ಮಾತನ್ನ ಆ ಗುಲಾಬಿ ಹೇಳ್ತದಂದ್ರೆ ನಾವ್ಯಾಕೆ ದೇಶದ ಬಗ್ಗೆ ಆ ಅಭಿಮಾನವನ್ನು ತುಂಬ್ಕೋಬಾರ್ದು.